ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ಹಲೋ, ನಮಸ್ತೆ ವೀಕ್ಷಕರೇ. ಪೆಟ್ಸ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಪೆಟ್ಸ್ ಕಾಳಜಿಯಲ್ಲಿ ನಾವು ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ಕರೆತಂದಿದ್ದೇವೆ. ಅವರು ಹವ್ಯಾಸದಲ್ಲಿ ಸಾಕಷ್ಟು ಪೆಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ಹೊಂದಿದ್ದಾರೆ ಮತ್ತು ಸಾಕಷ್ಟು ಪೆಟ್ಸ್ಗಳ ಜೊತೆ ಅವ್ರದ್ದು ಸಾಕಷ್ಟು ಅನುಭವವಿದೆ. ಜೊತೆಗೆ ವಿಶೇಷವಾಗಿ ಅವರು ಡಾಗ್ ಶೋಸ್ಗಳಲ್ಲಿ ಬಹು ಆಸಕ್ತರು, ಸಾಕಷ್ಟು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅವರ ಪುಟ್ಟ ಮಗು ಕೂಡ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅಂತ ವಿಶೇಷತೆ ಇದೆ. ಜೊತೆಗೆ ಅವರು ಪೆಟ್ಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ನಮ್ಮ ಮೂಲಕ ಇವತ್ತು ಹೇಳ್ಕೊಡ್ತಾರೆ. ಹಾಗೆ ಭಾಳ ಮುಖ್ಯವಾಗಿ ವೃತ್ತಿಯಿಂದ ಅವರು ಯಾವ ವೃತ್ತಿ ಮತ್ತು ಪ್ರವೃತ್ತಿ ಹೇಗೆ ಅದೆಲ್ಲವನ್ನು ಕೂಡ ನಾನು ಅವ್ರನ್ನ ಮೊದಲು ನಿಮಗೆ ಪರಿಚಯಿಸಿ ವೆಲ್ಕಮ್ ಮಾಡಿ ನೀವು ನೋಡಿರ್ತೀರಿ. ನಿಮ್ಮ ಒಟ್ಟಿಗೆ ಸಾಕಷ್ಟು ಅವ್ರದ್ದು ಸಂಪರ್ಕ ಇರ್ತದೆ ಅಂತ ಭಾವಿಸ್ತೇನೆ. ಹಾಗಾದರೆ ಅವ್ರು ಯಾರು ಅಂತೀರಾ? ಖಂಡಿತವಾಗ್ಲೂ ನಾನೀಗ ಪರಿಚಯ ಮಾಡಿಕೊಡ್ತೇನೆ. ಇವತ್ತು ನಮ್ಮೊಟ್ಟಿಗೆ ಪೆಟ್ಸ್ ಕಾಳಜಿಯಲ್ಲಿ ಭಾಗವಹಿಸ್ತಕ್ಕಂಥವ್ರು ವಿಶ್ವನಾಥ್ ಕಾಮತ್ ಅಂತ. ಅವರು ಜಿಮ್ ಬಿಸ್ನೆಸ್ ಮಾಡ್ತಾರೆ. ಜೊತೆಗೆ ಸಂತೆಕಟ್ಟಿಯಲ್ಲಿ ಅವ್ರದ್ದು ಜಿಮ್ಮು ಇದೆ. ಅದರ ಜೊತೆಗೆ ಅವರು ವಿಶೇಷವಾಗಿ ದೇಹದಾಢ್ಯ ಸ್ಪರ್ಧೆದ ಉಡುಪಿ ಭಾಗದಲ್ಲಿ ಅವರು ಒಬ್ಬ ವಿಶೇಷ ತೀರ್ಪುಗಾರರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಎಸ್, ವಿಶ್ವನಾಥ್ ಕಾಮತ್ರು ನಾನು ಹೇಳಿದಾಗೆ ಅವರು ಜಿಮ್ಮನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಪೆಟ್ಸ್ಗಳ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ. ಒಂದಷ್ಟು ಇವತ್ತು ಅವ್ರಿಗೆ ತಮ್ಮ ಅನುಭವಕ್ಕೆ ಬಂದ ವಿಚಾರಗಳನ್ನು ಪೆಟ್ಸ್ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾರೆ. ಹಾಗಾದರೆ ಅವರು ವಿಶೇಷವಾಗಿ ಡೋಬರ್ಮ್ಯಾನ್ ಬ್ರೀಡ್ ಬಗ್ಗೆ ಹೆಚ್ಚಿನ ಒಂದು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಹೆಚ್ಚು ಅದನ್ನು ಸರಬರಾಜು ಮಾಡೋದಾಗಲಿ ಆ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ. ಮತ್ತು ಸಾಕಷ್ಟು ವರ್ಷಗಳಿಂದ ಡೋಬರ್ಮ್ಯಾನ್ ಬ್ರೀಡ್ ಬಗ್ಗೆ ಅವರು ಅನುಭವವನ್ನು ಹೊಂದಿದ್ದಾರೆ. ನಾವು ಅದರ ಬಗ್ಗೆ ಅವ್ರ ಜೊತೆಗೆ ಪ್ರಸ್ತಾವವನ್ನು ಆರಂಭ ಮಾಡಿ ವಿಚಾರವನ್ನು ಮತ್ತೆ ಮುಂದುವರಿಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ನೀವು ಡೋಬರ್ಮ್ಯಾನ್ ವಿಶೇಷವಾಗಿ ಅದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರಿ. ಈ ಡೋಬರ್ಮ್ಯಾನ್ ನಮ್ಮ ಕರ್ನಾಟಕದಲ್ಲಿ ನಿಮಗೆ ತಿಳಿದ ಹಾಗೆ ಯಾವ ಭಾಗದಲ್ಲಿ ಜನ ಹೆಚ್ಚು ಇಷ್ಟಪಡ್ತಾರೆ, ಹೇಗೆ ಹೊಂದಾಣಿಕೆ ಆಗ್ತಾ ಹೊರಟಿದೆ? ನೋಡಿ, ನಮ್ಮ ಕರಾವಳಿ ಭಾಗದಲ್ಲಿ ಸೆಕೆ ಜಾಸ್ತಿ, ಹಾಗಾಗಿ ಉಳಿದ ಎಲ್ಲ ತಳಿಗಳಿಗಿಂತ ಡೋಬರ್ಮ್ಯಾನ್ ಸೂಟ್ ಆಗ್ತದೆ. ಯಾಕಂದ್ರೆ ಅದಕ್ಕೆ ರೋಮ ಕಡಿಮೆ, ಮೇಂಟೆನೆನ್ಸ್ ಈಸಿ. ಆದರೆ ಹೆಚ್ಚಿನ ಜನರು ಡೋಬರ್ಮ್ಯಾನ್ ಅನ್ನು ಇಷ್ಟಪಡೋದಿಲ್ಲ. ಜನರಲ್ಲಿ ಒಂದೇ ಹೆದರಿಕೆ ಇದೆ ಹೇಳಿದೆ, ಡೋಬರ್ಮ್ಯಾನ್ ಅತ್ಯಂತ ಕ್ರೂರ ನಾಯಿ ಹೇಳಿ, ಸಾಕಿದವರನ್ನೇ ಕಚ್ಚಿದದು ಹೇಳಿ. ಆ ಕಾರಣಕ್ಕೆ ನನಗೆ ಅದು ಸತ್ಯವ ಸುಳ್ಳು ಅಂತ ನೋಡ್ಲಿಕ್ಕೆ ಆಸೆ ಇತ್ತು. ನಾನು ತಂದು ಸಾಕಿದ್ದೇನೆ. ನಾನು 22 ವರ್ಷದಿಂದ ಡೋಬರ್ಮ್ಯಾನ್ ಬ್ರೀಡ್ ಮಾಡ್ತಾ ಇದ್ದೇನೆ. ನನಗೆ ಇವತ್ತಿನ ತನಕ ನನ್ನ ಯಾವುದೇ ನಾಯಿಗಳು ನಾನು ಕಚ್ಚಿದ್ದು ಗೊತ್ತಿಲ್ಲ. ಸರ್, ವಿಶೇಷವಾಗಿ ನಿಮ್ಮ ಆಸಕ್ತಿ, ಯಾಕೆಂದರೆ ನೀವು ಬೇರೆ ಕೆಲಸವನ್ನು ಮಾಡ್ತೀರಿ, ಬೇರೆ ವೃತ್ತಿಯನ್ನು ಮಾಡಿ ನೀವು ಪೆಟ್ಸ್ಗಳ ಬಗ್ಗೆ ವಿಶೇಷವಾದ ಆಸಕ್ತಿ, ಪ್ರವೃತ್ತಿಯನ್ನು ಹೊಂದಿದ್ದೀರಿ. ಈ ಪ್ರವೃತ್ತಿ ನಿಮಗೆ ಹೇಗೆ ಆರಂಭವಾಯಿತು? ಅಲ್ಲ, ನನಗೆ ಭಾಳ ಚಿಕ್ಕ ಮಗು ಇರುವಾಗದಿಂದಲೂ ನಾಯಿ ಸಾಕಬೇಕಂತ ಆಸೆ ಇತ್ತು. ಆದರೆ ಮನೆಯಲ್ಲಿ ಪರಿಸ್ಥಿತಿ ಸರಿ ಇರಲಿಲ್ಲ, ಆಗಲಿಲ್ಲ. ಆಮೇಲೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ನಾಯಿ ತಂದು ಅದನ್ನು ತಳಿ ಅಭಿವೃದ್ಧಿ ಮಾಡಿದೆ. ನನ್ನ ಹತ್ರ ಅಭಿವೃದ್ಧಿ ಆದಂಥ ನಾಯಿಗಳು ತುಂಬ ಒಳ್ಳೆದಿತ್ತು. ಉಡುಪಿ, ಮಂಗಳೂರಿನಲ್ಲಿ ಬಹಳ ಪ್ರಶಸ್ತಿಗಳನ್ನೆಲ್ಲ ಪಡೆದ್ರು. ಆಮೇಲೆ ನನಗನ್ಸಿತ್ತು, ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಯಾಕೆ ಹೋಗಬಾರ್ದು, ಅಥವಾ ಅಲ್ಲಿ ಸ್ಪರ್ಧಿಸಲಿಕ್ಕೆ ಬೇಕು ನಾಯಿ. ಸೊ ಆ ಥರ ಮಾಡುವಾಗ ನನ್ನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಕೇಳುವಾಗ ಅವ್ರು ನನಗೆ ಸಹಾಯ ಮಾಡಿ ಎಲ್ಲಿಂದ ನಾಯಿ ತಗೊಳ್ಬೇಕಂತೆಲ್ಲ ಹೇಳಿದರು. ಸೊ ಹಾಗಾಗಿ ಅದೆಲ್ಲ ಉತ್ತಮವಾದ ತಳಿಗಳನ್ನೆಲ್ಲ ತಂದು ನಾನೇ ಆ ತಳಿ ಅಭಿವೃದ್ಧಿ ಮಾಡಿ ಎಲ್ಲ ಸಾಕ್ಲಿಕ್ಕೆ ಶುರು ಮಾಡಿದೆ. ಇದಕ್ಕೆ ನನ್ನ ಗೆಳೆಯರದು ತುಂಬ ಸಹಕಾರ ಇದೆ. ಓಕೆ 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 ಸರ್, ಹಾಗೆಯೇ ಈಗ ನೀವು ನೋಡಿದ ಹಾಗೆ ಈಗ ಒಂದಷ್ಟು ವರ್ಷಗಳಿಂದ ಉಡುಪಿ, ಮಂಗಳೂರು ಮತ್ತು ಕೋಸ್ಟಲ್ನಲ್ಲಿ ಪೆಟ್ಸ್ಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಬೆಳೀತಾ ಇದೆ. ಈಗ ಹೆಚ್ಚಿನ ಆಸಕ್ತಿ, ಈಗ ನಿಮಗೆ ತಿಳಿದ ಹಾಗೆ ಎಲ್ಲರೂ ಕೂಡ ನಿಮ್ಮನ್ನು ಸಂಪರ್ಕ ಮಾಡ್ತಾ ಇರ್ತಾರೆ, ನಮಗೆ ಈ ರೀತಿ ಪೆಟ್ಸ್ ಬೇಕು, ಈ ರೀತಿ ಬೇಕು ಅಂತೇಳಿ. ಈ ಆಸಕ್ತಿ ಯಾವ ದಿನಗಳಿಂದ, ಯಾವ ವರ್ಷದಿಂದ ಹೆಚ್ಚು, ಎಲ್ಲಿ, ಯಾವ ರೀತಿಯಾಗಿ ಆರಂಭವಾಯಿತು ಅಂತ? ನೋಡಿ, ಈಗ ಒಂದು 5-10 ವರ್ಷದಿಂದ ಇಲ್ಲಿಗ ಈ ಶ್ವಾನ ಪ್ರದರ್ಶನಗಳೆಲ್ಲ ನಡೆದ ಮೇಲೆ ಜನರಿಗೆ ಇಂಥ ಜೋರಿನ ನಾಯಿ, ಪಾಪದ ನಾಯಿ ಈ ಥರ ಇರ್ತದ, ನಾವು ಸಾಕ್ಬೋದಾ, ಇದು ನಮಗೆ ಕೈ ಎಟುಕೋ ಬೆಲೆಯಲ್ಲಿ ಬರ್ತದೆ ಹೇಳಿ ಗೊತ್ತಾದ್ಮೇಲೆ ಜನರ ಆಸಕ್ತಿ ಜಾಸ್ತಿ. ಮೊದಲು ಏನಾಗಿತ್ತು, ಇದು ವಿದೇಶಿ ನಾಯಿ, ಇಲ್ಲಿ ಯಾವುದು ಸಾಕ್ಲಿಕ್ಕಾಗ ಈ ಪಗ್ಗೆಲ್ಲ ಸಾಕ್ಬೇಕು, AC ಬೇಕು ಹೇಳಿ ಎಲ್ಲ ಜನರ ತಲೆಯಲ್ಲಿ. ಈಗ ಪಗ್ ಮನೆಯಲ್ಲೇ ಸಾಕ್ಲಿಕ್ಕೆ ಆಗ್ತದೆ, ಅಂಥ ವಿಶೇಷ ಸವಲತ್ತು ಏನು ಬೇಕಾಗಿಲ್ಲ. ಹಾಗಾಗಿ ಜನರು
ಹೆಚ್ಚೆಚ್ಚು ಅದರ ಬಗ್ಗೆ ಬರ್ತಾ ಇದ್ದಾರೆ. ಅಂದ್ರೆ ಡಾಗ್ ಶೋಸ್ ಆದ್ಮೇಲೆ ಇದು ಹೆಚ್ಚು ಡಾಗ್ ಇನ್ಫಾರ್ಮೇಶನ್. ಶೋಸ್ ನೋಡಿ, ಮೊದಲು ಯಾರ ಹತ್ರ ಅದು ಕೇಳಿದ್ರೆ ಇಂಟರ್ನೆಟ್ ಅಲ್ಲಿ ಅವ್ರು ನೋಡುವಂಥದ್ದು ಆ ಡಾಲರ್ ರೇಟ್. ಬಟ್ ಈಗ ನಮ್ಮಲ್ಲಿ ಬಂದಾಗ ಈಗ ನಾವು ಲೋಕಲಿ ಜನ ಬ್ರೀಡ್ ಮಾಡ್ತಾ ಇದ್ದ ಕಾರಣ ನಾವು ಇಂಡಿಯನ್ ಕರೆನ್ಸಿಯಲ್ಲಿ ತುಂಬಾ ಕಡಿಮೆ ಕ್ರೈಕ್ ಸಿಗ್ತಾ ಇದೆ. ವ್ಯತ್ಯಾಸ ಆಗಿರೋದು ಅಷ್ಟು. ಎಸ್ ಸರ್, ಒಂದು ಬಹಳ ಮುಖ್ಯವಾದ ನಾನು ಪ್ರಶ್ನೆ ಮಾಡಲೇಬೇಕು ನಿಮಗೆ. ಈ ಮನೆಯಲ್ಲಿ ಕೆಲವರು ಏಕಾಂಗಿ ಇರುವಾಗ ಅಥವಾ ಮಕ್ಕಳಿರುವಾಗ ಒಂದು ಪೆಟ್ಸ್ ಏನಾದರೂ ಒಂದು ಮನೇಲಿ ಇದ್ದರೆ ಅವ್ರಿಗೆ ಒಂದು ಚೈತನ್ಯವೇ ಬೇರೆ, ಹೊತ್ತು ಹೋಗಿದ್ದು ಗೊತ್ತಾಗೋದಿಲ್ಲ. ಈ ರೀತಿಯಾದ ವಿಶೇಷವಾದಂಥ ಒಡನಾಟ ಬಾಂಧವ್ಯ ಪೆಟ್ಸ್ಗಳ ಜೊತೆ ಬೆಳೀತಾ ಹೋಗ್ತದೆ. ಹಾಗಾಗಿ ಇತ್ತೀಚೆಗೆ ಹೆಚ್ಚಿನ ಒಂದು ವಿಶ್ವಾಸದ ಪ್ರಾಣಿ ಆಗೋದು ಈ ರೀತಿಯಾದ ಹಿನ್ನೆಲೆಯಲ್ಲಿ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಪ್ರಾಣಿಗಳನ್ನು, ವಿಶೇಷವಾಗಿ ಡೋಬರ್ ಮ್ಯಾನ್ ಆಗಿರ್ಬೋದು, ಈ ರೀತಿಯ ಪೆಟ್ಸ್ಗಳನ್ನು ಹೇಗೆ ನಂಬಿಕೆಗೆ ತೆಗೆದುಕೊಂಡು ಹೇಗೆ ನೋಡಿ, ನಾಯಿಗಳಲ್ಲಿ ಹಲವಾರು ವಿಧಗಳಿವೆ. ಹೌದು, ನೀವು ಹೇಳುವಂಥ ವಿಧಕ್ಕೆ ಕಂಪ್ಯಾನಿಯನ್ ಡಾಗ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೆಷಲಿ ಆಗಿ ಈ ಲ್ಯಾಬ್ರಾಡೋರ್ ಅಥವಾ ಗೋಲ್ಡನ್ ರಿಟ್ರೀವರ್ ನಾಯಿ, ಈ ರಿಟ್ರೀವರ್ ಫ್ಯಾಮಿಲಿಯ ನಾಯಿ. ಈ ನಾಯಿಗಳು ಯಾಕೆ ಹೇಳಿದ್ರೆ ಲೇಡೀಸ್ ಡಾಗ್. ನಾಯಿಗಳು ತುಂಬಾ ಸೌಮ್ಯ ಸ್ವಭಾವದವರು. ನಿಮ್ಗೆ ಮನೆಯಲ್ಲಿ ಇಬ್ರು ಮಕ್ಕಳಿದ್ರೆ ಆ ನಾಯಿ ಇನ್ನೊಂದು ಮಗು ಇದ್ದಾಗೆ. ಹೌದು ಹೌದು. ಅಂತ ನಾಯಿಗಳಿದ್ದಾಗ ನೋಡಿ ನಿಮ್ಗೆ ಏನಾಗುತ್ತೆ, ಈ ಒಂಟಿತನ, ಏಕಾಂಗಿತನ ಆ ನಾಯಿಗಳ ಹತ್ರ ನೋಡುವಾಗ, ಮಾತಾಡುವಾಗ ಹೋಗ್ತದೆ, ಗೊತ್ತಾಗುದಿಲ್ಲ. ಮೆಂಟಲ್ ಸ್ಟ್ರೆಸ್ ಹೇಳುವಂಥದ್ದು ರಿಲೀವ್ ಆಗ್ತದೆ. ಅದಕ್ಕಾಗಿ ವಿದೇಶಗಳಲ್ಲಿ ನೀವು ನೋಡಿರ್ಬೋದು, ಕೇಳಿರ್ಬೋದು, ಹೆಚ್ಚಾಗಿ ಒಂಟಿ ಇರುವವರು ನಾಯಿ ಸಾಕ್ತಾರೆ. ನಮ್ಮಲ್ಲಿ ಮಾತ್ರ ಈ ಅಪಾರ್ಟ್ಮೆಂಟ್ಗಳಲ್ಲಿ ನಾಯಿ ಸಾಕ್ಲಿಕ್ಕೆ ಇಲ್ಲ ಹೇಳಿ ಎಲ್ಲ ಮಾಡ್ತಾರೆ. ಬಟ್ ಆಕ್ಚುಲಿ ಬೇಕಲ್ಲ, ಅದು ಒಂದು ನಮ್ಮ ಒಂಟಿತನವನ್ನ ಕಳೆಯುತ್ತೆ. ಯಾಕೆ ನಿಮ್ಗೀಗ ಈ ಮೀನ್ ಸಾಕ್ಬಹುದು ಅಥವಾ ಹಕ್ಕಿ ಸಾಕ್ಬೋದು, ಬೆಕ್ಕು ಸಾಕ್ಬೋದು. ಬಟ್ ನಿಮ್ಮ ಮನಸ್ಸಿನ ಭಾವನೆಯನ್ನು ನಾಯಿ ಹತ್ರ ಹೇಳುವಾಗ ನಾಯಿ ಮಾಡುವ ತರ ಬೇರೆ ಯಾವುದು ರೆಸ್ಪಾನ್ಸ್ ಮಾಡೋದಿಲ್ಲ. ಖಂಡಿತ ಖಂಡಿತ, ಆ ವಿಶೇಷತೆ ಅದು ಒಂದು ಮಾತ್ರ ನಾಯಲ್ಲಿರುವಂತ ವಿಶೇಷತೆ. ಖಂಡಿತ ಸರ್, ಖಂಡಿತ ಸರ್. ವಿಶೇಷವಾಗಿ ಈಗ ಡಾಗ್ ಶೋಸ್ನ ನೀವು ಸಾಕಷ್ಟು ಅಟೆಂಡ್ ಮಾಡಿದ್ದೀರಿ. ಸಾಕಷ್ಟು ನಿಮ್ಮ ಮಗಳಿಗೂ ಕೂಡ ಒಂದು ಬೆಸ್ಟ್ ಚೈಲ್ಡ್ ಹ್ಯಾಂಡ್ಲರ್ ಅಂತ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಉಡುಪಿಯಲ್ಲಿ ಜನ ಕೂಡ ನೋಡಿರ್ತಾರೆ ಸುಮಾರು ಜನ. ಅದು ನೋಡಿ, ಆ ಭಯವನ್ನ ಬದಿಗಿರಿಸಿ ಅದು ಮಕ್ಕಳು ಸಹ ನಾಯಿಗಳ ಜೊತೆಗೆ, ಪೆಟ್ಸ್ಗಳ ಜೊತೆಗೆ ಈ ಬೆರೆಯೋದಿದೆ ಒಂದು ವಿಸ್ಮಯ. ಇದು ಇಮಿಡಿಯೇಟ್ ಆಗಿ ಹೊರಗಡೆ ಬೇರೆ ಪ್ರಾಣಿಗಳನ್ನ ನೋಡಿದಾಗ ಭಯ ಬೀಳ್ತಕ್ಕಂಥವ್ರು ಮನೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಅದರ ಮೇಲೆ ಪ್ರೀತಿ ಬರ್ತಕ್ಕಂಥದ್ದು. ನೋಡಿ, ನಾಯಿ ಮರಿಯನ್ನು 3.5-4 ತಿಂಗಳು ಪ್ರಾಯದಲ್ಲಿ ಸೋಷಿಯಲೈಸೇಷನ್ ಅಂತ ಒಂದು ಕ್ರಮ ಇದೆ. ಓಕೆ, ಹೇಳಿದ ಅದಕ್ಕೆ ಹೊರಗಡೆ ತಂದು ಈ ಹೊರಗಿನ ಜಗತ್ತು ಈ ತರ ಇದೆ ಅಂತ ನಾವು ತೋರಿಸ್ಕೊಟ್ರೆ ನಾಯಿ ನಮ್ಮ ಹಾಗೆ ಇರ್ತದೆ. ಹೆಚ್ಚಿನವರು ನಾಯಿ ಮರಿ ಜೋರಾಗ್ಬೇಕು ಹೇಳ್ತಾರೆ, ಮನೆ ಹಿಂದೆ ಒಂದು ಕೋಣೆಯಲ್ಲಿ ಅಥವಾ ಒಂದು ಚಿಕ್ಕ ಜಾಗದಲ್ಲಿ ಕಟ್ಟಿಡ್ತಾರೆ. ಸೊ ಅದಕ್ಕೆ ಹೊರಗೆ ಬಂದಾಗ ಜಗತ್ತು ಹಿಡಿದು ಏನೂ ಗೊತ್ತಿಲ್ಲ. ಅದು ಹೊರಗಡೆ ಬಂದಾಗ ಈ ವಾಹನದ ಸೌಂಡು ಬೇರೆ ಏನಾದ್ರು ನೋಡಿದಾಗ ಹೆದ್ರಿ ಕಂಗಾಲಾಗ್ತದೆ. ಆಗ ಅದು ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತೊಬ್ಬರಿಗೆ ಕಚ್ಚುದು ಅಂತ. ಆ ರೀತಿ ಆಗ್ತದೆ. ಮತ್ತೆ ನೋಡಿ, ಮೊದಲಿಂದಲೂ ಒಂದು ಮಾತಿದೆ, ದೇರ್ ಆರ್ ನೋ ಬ್ಯಾಡ್ ಡಾಗ್ಸ್, ಓನ್ಲಿ ಬ್ಯಾಡ್ ಮಾಸ್ಟರ್ಸ್. ನಿಮ್ಮ ನಾಯಿ ಒಳ್ಳೇದಿದೆ ಹೇಳಿದ್ರೆ ನೀವು ಯಾವ ರೀತಿ ಸಾಕಿದ್ದೀರಿ ಹೇಳುವಂಥದ್ದು ತೋರಿಸ್ತದೆ. ಕೆಟ್ಟದಿದ್ರೆ ಅದು ನಿಮ್ಮ ಗುಣವನ್ನು ತೋರಿಸ್ತದೆ, ನಾಯಿ ಅಲ್ಲ. ಯಾವತ್ತು ನಾಯಿ ಕೆಟ್ಟದಲ್ಲ, ನಾಯಿ ತುಂಬಾ ಒಳ್ಳೇದು. ಸರ್, ನಿಮ್ಮ ಪ್ರಕಾರ ನೀವು ಪೆಟ್ಸ್ಗಳನ್ನು, ಅದು ಡಾಬರ್ಮನ್ ಆಗಲಿ ಅಥವಾ ಬೇರೆ ಇನ್ನೊಂದು ಬ್ರೀಡ್ ಆಗಲಿ ಅಥವಾ ಬೇರೆ ಪೆಟ್ಸೇ ಆಗಲಿ, ಒಂದು ಪೆಟ್ಸ್ಗಳನ್ನು ನಾವು ಸಾಕಬೇಕಾದಾಗ ಯಾವ ರೀತಿಯಾದ ಮನೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕು? ನೋಡಿ, ನಾಯಿ ಸಾಕುವುದು ಮನೆಯಲ್ಲಿ ಒಬ್ಬರಿಂದ ಆಗುವಂಥದ್ದಲ್ಲ. ಅದಕ್ಕೆ ಮನೆಯಲ್ಲಿ ಇರುವವರು ಅಂತ ಎಲ್ಲರದ್ದು ಸಹಕಾರ ಬೇಕು. ಈಗ ನನ್ನ ಮನೆಯಲ್ಲಿ ನಾವು 4 ಜನ ಇದ್ದೇವೆ. ನಾವು 4 ಜನರಿಗೂ ನಾಯಿ ಇಷ್ಟ. ನನ್ನ ತಂದೆ, ನನ್ನ ಹೆಂಡತಿ ಹಾಗೂ ನನ್ನ ಮಗಳು. ಸೊ ನಾವು ಯಾರಾದ್ರೂ ಒಬ್ಬರು ನಾಯಿಯನ್ನು ನೋಡಿಕೊಳ್ತೇವೆ. ಅದೇ ಒಬ್ಬನೇ ಇದ್ದು ಉಳಿದವ್ರಿಗೆ ಆಗುದಿಲ್ಲ ಹೇಳಿದ್ರೆ ತುಂಬಾ ಕಷ್ಟ. ಹೌದೌದು, ಅವರು ಆಚೆ ಹೋದಾಗ ನಾಯಿಗೆ ನೋಡಿ, ಮನೆಯಲ್ಲಿ ಇವ್ರನ್ನ ನಾನು ಇಷ್ಟಪಡೋದಿಲ್ಲ, ಅವ್ರನ್ನ ನಾನು ಇಷ್ಟಪಡೋದಿಲ್ಲ ಹೇಳಿ ನಾಯಿ ಎಲ್ಲರನ್ನು ಇಷ್ಟಪಡ್ತದೆ. ಖಂಡಿತ ಖಂಡಿತ. ಸೊ ಬಾಲ ಅಲ್ಲಾಡಿಸಿ ಹತ್ತಿರ ಹೋಗುವಾಗ ಹೊಡಿಯೋದು ಗಿಡಿಯೋದೆಲ್ಲ ಮಾಡಿದ್ರೆ ಅದು ಕಷ್ಟ ಆಗ್ತದೆ. ಖಂಡಿತ ಖಂಡಿತ. ಆ ರೀತಿಯಾದ ಒಂದು ವಾತಾವರಣ ಇದ್ರೆ ಖಂಡಿತ ಒಗ್ಗುತ್ತೆ, ನಮ್ಮ ಮನೆಗೆ ಹೊಂದಾಣಿಕೆ ಆಗ್ತಕ್ಕಂಥ. ಯಾಕಂದ್ರೆ ಅದು ಮನೆಗೆ ಬರುವ ತನಕ ನಾಯಿ, ಮನೆಗೆ ಬಂದ ಮೇಲೆ ಅದು ನಾಯಿ ಆಗಿರೋದಿಲ್ಲ, ನಮ್ಮ ಮನೆ ಒಂದು ಸದಸ್ಯನಾಗಿರ್ತಾನೆ. ಖಂಡಿತ ಸರ್, ಖಂಡಿತ ಖಂಡಿತ. ಇನ್ನು ವಿಶೇಷವಾಗಿ ಬಹಳ ಮುಖ್ಯವಾದ ಇನ್ನಷ್ಟು ವಿಚಾರಗಳು ನಾವು ಚರ್ಚೆ ಮಾಡಬೇಕು ಸರ್. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾದಂತೆ ವಿಶ್ವನಾಥ್ ಕಾಮತ್ ಅಂತ ಹೇಳಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಅವರು ಸಾಕಷ್ಟು ವಿಚಾರಗಳನ್ನು ಇನ್ನೂ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್.
ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ವಿರಾಮದ ಬಳಿಕ ಮತ್ತೊಮ್ಮೆ ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಪೆಟ್ಸ್ ಕಾಳಜಿಯಲ್ಲಿ ವಿಶ್ವನಾಥ್ ಕಾಮತ್ರು ನಮ್ಮೊಟ್ಟಿಗಿದ್ದಾರೆ. ವಿಶ್ವನಾಥ್ ಕಾಮತ್ರು ಸಾಕಷ್ಟು ಪೆಟ್ಸ್ಗಳ ಬಗ್ಗೆ, ವಿಶೇಷವಾಗಿ ಡೋಬೆರ್ಮ್ಯಾನ್ ಬ್ರೀಡ್ ಬಗ್ಗೆ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಮತ್ತು ವೃತ್ತಿಯಿಂದ ಅವರು ಜಿಮ್ ಮಾಡ್ತಕ್ಕಂಥದ್ದು, ಜಿಮ್ನ ಸಂಸ್ಥೆಯನ್ನು ಆರಂಭ ಮಾಡಿ ಅದರಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಹವ್ಯಾಸ ವೃತ್ತಿಯನ್ನು ತುಂಬ ಚಂದವಾಗಿ ಅವರು ಸೊಗಸಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು. ಮತ್ತೊಮ್ಮೆ ಸರ್ ತಮಗೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಈಗ ನಾವು ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಮಗಳು ಶ್ರೇಯ ಬಗ್ಗೆ ಒಂದಷ್ಟು ಮಾತಾಡಲೇಬೇಕು. ಈ ಚೈಲ್ಡ್ ಹ್ಯಾಂಡ್ಲರ್ ಆಗಿ ಬೆಸ್ಟ್ ಚೈಲ್ಡ್ ಹ್ಯಾಂಡ್ಲರ್ ಆಗಿ ಪ್ರಶಸ್ತಿಯನ್ನು ಪಡೆದಿದ್ದಾಳೆ ಉಡುಪಿಯಲ್ಲಿ. ಜೊತೆಗೆ ಅಂಚೆ ಚೀಟಿ ಸಂಗ್ರಹ ಒಂದು ಮಾಡ್ತಾ ಇದ್ದಾಳೆ. ಪೆಟ್ಸ್, ವಿಶೇಷವಾಗಿ ನಾಯಿ ಚಿತ್ರ ಇರತಕ್ಕಂಥ ಅಂಚೆ ಚೀಟಿ ಬಗ್ಗೆ ಅವಳಿಗೆ ಹೇಗೆ ಆಸಕ್ತಿ ಬಂತು? ನಾನು ಮೊದಲಿಂದ ಅಂಚೆ ಚೀಟಿ ಸಂಗ್ರಹಿಸ್ತಾ ಇದ್ದೆ. ಅವಳು ನಮ್ಮ ಭಾರತ ಸರ್ಕಾರ ಭಾರತದ ನಾಯಿಗಳ ತಳಿಯ ಬಗ್ಗೆ ಅಂಚೆ ಚೀಟಿ ಮಾಡಿದೆ. ಅದನ್ನು ನೋಡಿದ ಮೇಲೆ ಅವಳಿಗೆ ಬೇರೆ ಜಗತ್ತಿನಲ್ಲೂ ಅಂಚೆ ಚೀಟಿಗಳದ್ದು ಈ ಇಂಟರ್ನೆಟ್ಟಲ್ಲೆಲ್ಲ ನೋಡಿ ಮಾಡಬೇಕಂತ ಆಸೆ ಬಂತು. ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮಗೆ ಈ ಹವ್ಯಾಸಕ್ಕೆ ಈ ಕಾರ್ಪೊರೇಷನ್ ಬ್ಯಾಂಕಿನ ಕೃಷ್ಣಯ್ಯ ಹೇಳುವವರು ತುಂಬ ಸಹಕಾರ ಮಾಡಿದ್ರು. ಹೇಗೆ ಮಾಡಬೇಕು, ಏನು ಮಾಡಬೇಕಂತ ಹೇಳಿಕೊಟ್ರು. ಮತ್ತು ಕಳೆದ ವಾರ ಮಣಿಪಾಲದಲ್ಲಿ ಅಂಚೆ ಚೀಟಿ ಸಂಗ್ರಹ ಇತ್ತು, ಅದರಲ್ಲಿ ಅವಳು ಪ್ರದರ್ಶಿಸಿದ್ದು, ಒಟ್ಟು ಮಾಡಿದ್ದು. ಸೂಪರ್ ಸರ್, ನಮ್ಮದು ಕೂಡ ಒಂದು ಅಭಿನಂದನೆ ಶ್ರೇಯ ಅವರಿಗೆ. ಹಾಗೆಯೇ ಸರ್, ಈಗ ನೀವು ವಿಶೇಷವಾಗಿ ಡೋಬೆರ್ಮ್ಯಾನ್ ಹೆಚ್ಚು ಅನುಭವ ಇರೋದರಿಂದ ಡೋಬರ್ಮ್ಯಾನ್ ಆಗಿರ್ಬೋದು, ಅಥವಾ ಈ ಬಾಕ್ಸರ್ ಆಗಿರ್ಬೋದು, ಅಥವಾ ಪಿಟ್ಬುಲ್ ಆಗಿರ್ಬೋದು, ಮತ್ತು ಈ ರೀತಿ ಕೆಲವು ತಳಿಗಳಲ್ಲಿ ಕೆಲವು ನಾಯಿಗಳಿಗೆ ಕಿವಿಗಳು ಸ್ಟ್ರೈಟ್ ಇರ್ತಕ್ಕಂಥದ್ದು, ಇನ್ನು ಕೆಲವುಗಳಿಗೆ ಇರದೇ ಇರ್ತಕ್ಕಂಥದ್ದು, ಇದನ್ನು ಹೇಗೆ ಅಭಿವೃದ್ಧಿ ಮಾಡುವುದಾ ಅಂತ ನೋಡಿ. ಅದಕ್ಕೆ ಬೇಸಿಕಲಿ ಹೇಳೋದಾದರೆ ಪ್ರಕೃತಿದತ್ತವಾಗಿ ಎಲ್ಲ ನಾಯಿಗಳಿಗೂ ಕಿವಿ ಉದ್ದ ಇರ್ತದೆ, ಕೆಳಗೆ ಬಿದ್ದಿರ್ತದೆ. ಆದರೆ ಈ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತಾರೆ, ನಾಯಿಯ ಲುಕ್ ಬರಲಿಕ್ಕೆ ಅದನ್ನು ಕತ್ತರಿಸ್ತಾರೆ. ಮತ್ತು ಈ ಡೋಬರ್ಮ್ಯಾನ್ ಪ್ರಕೃತಿದತ್ತವಾಗಿ ಬಂದ ನಾಯಿ ಅಲ್ಲ, ಅದು ವೆಸ್ಟ್ ಜರ್ಮನಿಯಲ್ಲಿರುವ ಲೂಯಿಸ್ ಡೋಬರ್ಮ್ಯಾನ್ ಹೇಳಿದೊಬ್ಬ ವ್ಯಕ್ತಿ ಅಭಿವೃದ್ಧಿಪಡಿಸಿದ್ದು. ಅವನೇನು ಮಾಡಿದ ಹೇಳಿದ್ರೆ, ನನ್ನ ನಾಯಿಯ ಲುಕ್ ಸ್ವಲ್ಪ ಕ್ರೂರ ಥರ ಕಾಣಲಿಕ್ಕೆ, ಮತ್ತು ಯಾರಾದರೂ ಬಂದು ನಾಯಿ ಹಿಡಿಲಿಕ್ಕೆ ಹೋದರೆ ಸುಲಭವಾಗಿ ಸಿಗುವಂಥದ್ದು ಬಾಲ ಮತ್ತು ಕಿವಿ. ಅದಕ್ಕಾಗಿ ಅದನ್ನು ಗಿಡ್ಡ ಮಾಡಿ ಕಟ್ ಮಾಡಿದ. ಆ ಗಿಡ್ಡ ಮಾಡಿ ಕಟ್ ಮಾಡಿದಾಗ ಮಿಲಿಟರಿ ಕ್ರಾಪ್ ಅಂತ ಹೇಳ್ತಾರೆ. ಆದರೆ ಈಗ ಶೋಗಳಲ್ಲಿ ಆ ಗಿಡ್ಡದಕ್ಕಿಂತ ಉದ್ದ ಇದ್ದ ಚಂದ ಕಾಣ್ತದೆ ಹೇಳಿ ಈ ಲಾಂಗ್ ಕ್ರಾಪ್ ಅಥವಾ ಮೀಡಿಯಂ ಕ್ರಾಪ್ ಮಾಡ್ತಾ ಇದ್ದಾರೆ. ಹೌದು ನೋಡಿ, ಈಗ ನೀವು ಕಾಣೋ ಚಿತ್ರದಲ್ಲಿ ಆ ನಾಯಿದು ಕಿವಿಗೆ ಟೇಪ್ ಹಾಕಿ ನಿಲ್ಲಿಸಿದ್ದಾರೆ. ಆ ಕತ್ತರಿಸಿ 15 ದಿವಸ ಆದಮೇಲೆ ಟೇಪ್ ಹಾಕಿ ಅದನ್ನು ಆ ಥರ ಅದರ ಒಳಗಿರುವ ಕಾರ್ಟ್ಲೇಜ್ ಸ್ಟ್ರೆಂತ್ ತರಿಸುವಂಥದ್ದು. ಅದು ಒಮ್ಮೆ ಆ ಸ್ಟ್ರೆಂತ್ ಬಂತ ಹೇಳಿದ್ರೆ 3 ರಿಂದ 4 ತಿಂಗಳಲ್ಲಿ ಪರ್ಮನೆಂಟ್ ಆಗಿ ಕಿವಿ ಸ್ಟ್ರೈಟ್ ಕಾಣ್ತದೆ, ನೋಡ್ಲಿಕ್ಕೆ ಲುಕ್ ಬೇರೆ. ಸೊ ಶಬ್ದ ಆದಾಗ ನಾಯಿ ಆ ಶಬ್ದ ಬಂದ ದಿಕ್ಕಿನಲ್ಲಿ ಕಿವಿಯನ್ನು ತಿರುಗಿಸ್ತದೆ, ನೋಡ್ಲಿಕ್ಕೆ ಒಂದು ಚಂದ ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಖಂಡಿತ ಸರ್. ಇನ್ನು ಪೆಟ್ಸ್ಗಳಲ್ಲಿ ವಿಶೇಷವಾಗಿ ಡೋಬೆರ್ಮ್ಯಾನ್ದಲ್ಲಿ ಅದರ ವಿಶೇಷ ಗುಣಗಳು ಇನ್ನೂ ಹೇಳೋದಾದರೆ ನೋಡಿ, ಡೋಬರ್ಮ್ಯಾನ್ ಫಿಯರ್ಲೆಸ್ ಡಾಗ್, ಯಾರನ್ನು ಹೆದರುವುದಿಲ್ಲ. ಮತ್ತೆ ಮನೆ ಕಾಯಲಿಕ್ಕೆ ಹೇಳಿ ಮಾಡಿಸಿದಂಥ ನಾಯಿ. ಮತ್ತು ನಮ್ಮ ಈ ವೆದರಿಗೆ ಅದಕ್ಕೆ ರೋಗಗಳು ಬರುವಂಥದ್ದು ಬಹಳ ಕಡಿಮೆ, ಹೆಲ್ದಿ ಆಗಿರ್ತದೆ. ಈ ಕೆಲವು ಉದ್ದ ರೋಮದ ನಾಯಿ ಎಲ್ಲ ಸೆಕೆ ಎಲ್ಲ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೇ. ಅದರ ವಿಶೇಷತೆ ಅದು ತುಂಬ ಪ್ರೀತಿ ಮಾಡ್ತದೆ ಓನರನ್ನು. ಹಾಗೆ ಹೌದು ಸರ್. ಇನ್ನು ಇದು ಈಗ ಮಳೆಗಾಲದ ಆರಂಭ ಕಾಲ. ಮಳೆಗಾಲದಲ್ಲಿ ಒಂದಷ್ಟು ಪೆಟ್ಸ್ಗಳನ್ನು ಈ ಎಚ್ಚರಿಕೆ ವಹಿಸೋದಾಗಿರ್ಬೋದು, ಪೆಟ್ಸ್ಗಳ ಜೊತೆಗೆ ಒಂದು ನಿರ್ವಹಣೆ ಆಗಿರ್ಬೋದು, ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಯಾಕೆ, ಯಾವ ರೀತಿಯಾಗಿ ನಿರ್ವಹಣೆ? ನೋಡಿ, ಈ ಟಿಕ್ಸ್ ಮತ್ತು ಫ್ಲೀ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾಯಿಗಳ ಮೈಯಲ್ಲಿ ಏನಾಗೋದು, ಆ ಮಾಯಿಶ್ಚರ್ ಇದರಲ್ಲಿ ಅಂಥದ್ದು ಆಗ್ತದೆ, ತುಂಬ ಸಾಮಾನ್ಯ. ಹಾಗಾಗಿ ನಾಯಿಯನ್ನು ಜಾಸ್ತಿ ಒದ್ದೆ ಆಗದಾಗೆ ನೋಡಿಕೊಂಡು, ಆದರೂ ಟವೆಲಲ್ಲಿ ತಕ್ಷಣ ಉಜ್ಜಿ ಒರೆಸಿಬಿಡಿ. ಮತ್ತು ಈ ಕೆಲವು ಈ ಕೆಮಿಕಲ್ ರಸಾಯನಗಳು ಸಿಗ್ತದೆ, ಆ ಏನು ಅದೆಲ್ಲ ಆಗದಾಗ ಅದನ್ನು ಹಾಕಿ ತಿಂಗಳಿಗೊಮ್ಮೆ ಸ್ನಾನ ಮಾಡಿ ನಾಯಿ ತುಂಬ ಕ್ಲೀನಾಗಿರ್ತದೆ. ಹೌದು, ಆ ರೀತಿಯಾಗಿ ಕಾಪಾಡ್ಕೊಳ್ಬೋದು ಈಗ ನಿರ್ವಹಣೆ ಮಾಡಿ. ಹೌದು, ಯಾಕಂದ್ರೆ ನಾಯಿಗಳು, ಹೆಚ್ಚಿನ ನಾಯಿಗಳು ನೀರನ್ನು ಇಷ್ಟಪಡ್ತದೆ. ಸೊ ನೀರಲ್ಲಿ ಆಡಿದ ಕೂಡಲೇ ಅಲ್ಲಿ ಆ ನಾಯಿಗಳಿಗೆ ಸ್ವಲ್ಪ ಒದ್ದೆ ಆದ್ಮೇಲೆ ಆ ಕೆಟ್ಟ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ರೀತಿಯಾಗಿ ಅದಕ್ಕೆ ಅದು ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಬೆಟರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಇನ್ನು ಹಾಗೆ ಭಾಳ ಮುಖ್ಯವಾಗಿ ನೀವು ಕಂಡಂತೆ
ನೀವು ಕಂಡ ಹಾಗೆ ಬೇರೆ ಬೇರೆ ಬ್ರೀಡರ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಹಾಗೆ ಬ್ರೀಡರ್ಗಳನ್ನು ಸಾಕಲಿಕ್ಕೆ ಸಲಹೆ ಕೊಡ್ತೀರಿ? ನೋಡಿ, ಬ್ರೀಡ್ ಈಗ ಯಾವುದೇ ಬ್ರೀಡನ್ನು ಇಲ್ದ ಸಾಕ್ಲಿಕ್ಕೆ ಆಗ್ತದೆ. ನೀವು ಉದಾಹರಣೆ ತಗೊಳ್ಳೋದಾದ್ರೆ ಸೈಂಟ್ ಬರ್ನಾರ್ಡ್, ಅದು ರಷ್ಯಾದ ನಾಯಿ, ತುಂಬ ಕೋಲ್ಡ್ ವೆದರಲ್ಲಿ ಇರುವಂಥದ್ದು. ಈಗ ಜನರಿಗೆ ತಳಿ ಇಷ್ಟ ಆಗಿದೆ, AC ಹಾಕಿ ಆ ನಾಯಿಯನ್ನು ಸಾಕ್ತಾ ಇದೆ. ನಮ್ಮ ಉಡುಪಿಯಲ್ಲೇ ಒಬ್ಬರು ಅಂಥದ್ದು 5-6 ನಾಯಿಯನ್ನು ಸಾಕಿದ್ದಾರೆ. ಸೊ ತಳಿ ಈಗ ಯಾರು ಕೇಳೋದಿಲ್ಲ. ನಮ್ಗೆ ಇಲ್ಲಿ ಸಾಕ್ಲಿಕ್ಕೆ ಆಗ್ತದೆ, ನಾವು ಅದಕ್ಕೆ ಖರ್ಚು ವೆಚ್ಚ ನೋಡುವಂಥದ್ದು ನಮ್ಮ ಹತ್ರ ಸಾಧ್ಯ ಉಂಟು ಹೇಳಿದೆ, ಯಾವುದೇ ತಳಿಯನ್ನು ನಾವು ಇಲ್ಲಿ ಸಾಕ್ಬೋದು. ಆ ಸಾಕುವವನ ಮೇಲೆ ಅವಲಂಬಿಸ್ತದೆ. ಎಸ್ ಸರ್, ಈಗ ವಿಡಿಯೋದಲ್ಲಿ ಒಂದು ನಾಯಿ ಬಗ್ಗೆ ನೀವು ಅಲ್ಲಿ ಒಂದು ಪ್ರಶಸ್ತಿ ಪಡೆದಂತ ಸಮಯ ಇರ್ಬೋದು, ಅದು ಅದ್ರ ಬಗ್ಗೆ ಹೇಳೋದಾದ್ರೆ? ಅದು ನನ್ನ ನಾಯಿ ಬಾಂಡ್ ಅಂತೇಳಿ, ಅವ ಗೋವಾದಲ್ಲಿ 2 ವರ್ಷ ಮೊದಲು ನಡೆದ ಡೋಬರ್ಮ್ಯಾನ್ ಸ್ಪೆಷಾಲಿಟಿ ಶೋ ಅಲ್ಲಿ ಬಹುಮಾನ ಪಡೆಯುತ್ತಿರುವಂಥದ್ದು. ಆಗ ನಮ್ಮ ಜಡ್ಜ್ ಆದವರು ಅಂತಾರಾಷ್ಟ್ರೀಯ ಮಟ್ಟದ CV ಸುದರ್ಶನ್ ಅಂತ, ಅವರು ನನ್ನ ನಾಯಿಯಲ್ಲಿ ಅವರಿಗೆ ಏನು ಇಷ್ಟ ಆಯ್ತಂತ ಹೇಳ್ತಾ ಇದ್ದಾರೆ. ಓಕೆ 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 ಓಕೆ, ಅದರ ದೃಶ್ಯ. ಹೌದು. ಇದು ಯಾವಾಗ ಸರ್ ಇದಾಗಿದೆ? 2 ವರ್ಷ ಮೊದಲು. ಈಗಲೂ ಸಹ ನಿಮ್ಮ ಮನೆಯಲ್ಲಿ ನಾಯಿ? ಹೌದು. ಮತ್ತೆ ನೋಡಿ, ನಾನು ನಾಯಿ ಸಾಕ್ತಾ ಇದ್ದೇನೆ, ಅದನ್ನು ತೋರಿಸ್ತಾ ಇರೋರು ಜಾನ್ ಅಂತ, ಅವರು ಹ್ಯಾಂಡ್ಲರ್, ಅವರು ಪ್ರೊಫೆಷನಲ್ ಹ್ಯಾಂಡ್ಲರ್, ಚೆನ್ನೈಯಿಂದ. ಹೌದು. ಎಸ್ ಸರ್, ಎಸ್ ಸರ್, ಖಂಡಿತ. ಹೀಗೆ ಬೇರೆ ಬೇರೆ ಡಾಗ್ ಶೋಗಳಲ್ಲಿ ಭಾಗವಹಿಸಿದ್ದೀರಿ? ಹೌದು, ಹಲವಾರು ಭಾಗವಹಿಸಿದ್ದೇನೆ. ನಿಮಗೆ ನೆನಪಿರ್ತಕ್ಕಂಥ ಈ ಡಾಗ್ ಶೋಗಳ ಅನುಭವಗಳನ್ನು ಹೇಳೋದಾದ್ರೆ ಸರ್, ಬೇರೆ ಬೇರೆ ಕಡೆ? ಅಲ್ಲ, ನನಗೆ ನೋಡಿ, ಕೆಲವು ಕಡೆಯಲ್ಲಿ ಒಳ್ಳೆಯದಾಗಿದೆ, ಕೆಲವು ಕಡೆಯಲ್ಲಿ ಕೆಟ್ಟದಾಗಿದೆ. ನೋಡಿ, ಉದಾಹರಣೆಗೆ ಕೊಟ್ಟಾಯಂ ಅಂತ ಒಂದು ಕಡೆಯಲ್ಲಿ ನಾನು ಡಾಗ್ ಶೋ ಹೋಗಿದ್ದೆ. ಮೊದಲ ರಿಂಗಲ್ಲಿ ನನ್ನ ನಾಯಿಗೆ ಏನೂ ಪ್ರಶಸ್ತಿ ಬರಲಿಲ್ಲ, ಕ್ಲಾಸಲ್ಲಿ ಔಟ್. ಭಾಳ ಬೇಜಾರಾಗಿ ನಾಯಿ ತೋರಿಸೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದೆ. ಅದೇ ಟೈಮಲ್ಲಿ ನನ್ನ ಒಟ್ಟಿಗಿರೋರು, ಇಲ್ಲ ಹಾಗೆ ಮಾಡಬೇಡ, ತೋರಿಸು ಹೇಳಿದರು. ತೋರಿಸಿದಾಗ ಅದು ಡೋಬರ್ಮ್ಯಾನ್ ಗ್ರೂಪ್ ವಿನ್ ಆಗಿ ಚಾಂಪಿಯನ್ ಆಫ್ ದ ಚಾಂಪಿಯನ್ ಅಲ್ಲಿ 3rd ಬೆಸ್ಟ್ ಇನ್ ಶೋ ಹೊಡೆಯಿತು. ಹಾಗೆ. ಹೌದು ಹೌದು, ಅದು ಬೇರೆ ಬೇರೆ ತೀರ್ಪುಗಾರರು ಬೇರೆ ಬೇರೆ ಜಾಗ. ಆಮೇಲೆ ನನಗೆ ಅನುಭವ ಜಾಸ್ತಿ ಆದಾಗ ಗೊತ್ತಾಯ್ತು, ಒಬ್ಬೊಬ್ಬ ತೀರ್ಪುಗಾರರಿಗೆ ಆ ಸಮಯದಲ್ಲಿ ಯಾವ ನಾಯಿ ಇಷ್ಟ ಆಗ್ತದೆ ಅಂತ ಹೇಳಿಕ್ಕಾಗುತ್ತೆ, ಅವರವರ ಆಸಕ್ತಿ. ಸರಿ, ಈ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇದೆಯಾ? ಇದು ಯಾವಾಗ, ಎಲ್ಲಿ? ಇದು ನನ್ನ ಮನೆಯ ಪಕ್ಕದಲ್ಲಿರುವ ಅಗ್ನಿಶಾಮಕ ದಳದವರ ಮೈದಾನದಲ್ಲಿ. ಅವರು ನನ್ನ ಆಸಕ್ತಿ ನೋಡಿ ಅಲ್ಲಿ ಆಫೀಸರ್ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿದೆ. ಶೋ ರಿಂಗ್ ಅಲ್ಲಿ ಏನ್ ಹೇಳಿದೆ, ನಾಯಿಯನ್ನು ಹಿಡ್ಕೊಂಡು ಓಡಬೇಕು. ಓಡುವಾಗ ನಾಯಿಯ ಮೂವ್ಮೆಂಟ್ ಅಂತ ಇದೆ, ಅದನ್ನು ಚೆಕ್ ಮಾಡ್ತಾರೆ. ಸೊ ಅದನ್ನು ಚೆಕ್ ಮಾಡ್ಲಿಕ್ಕೆ ನಾವು ನಾಯಿ ಹಿಡ್ಕೊಂಡು ಓಡ್ತೇವೆ. ಸೊ ಪ್ರಾಕ್ಟೀಸ್ ಮಾಡುವಂಥದ್ದು ಆ ರೀತಿಯಾಗಿ. ಹೌದು. ಯೂಶುವಲ್ ಆಗಿ ಮೂವ್ಮೆಂಟ್ ಮಾಡಲಿಕ್ಕೆ ನಾನು ರನ್ನಿಂಗ್, ಸೈಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್, ಉದ್ಯಾವರ ನದಿಯಲ್ಲಿ ಈಜಿಸ್ತೇನೆ ನಾಯಿಗೆ. ಈ 3 ಪ್ರಾಕ್ಟೀಸ್ ಮಾಡ್ತೇವೆ. ಓಕೆ ಓಕೆ ಓಕೆ. ಸರ್, ನಿಮ್ಮ ಹಾಬಿಯಲ್ಲಿ ನೀವು ಈ ನಾಯಿಗಳೊಟ್ಟಿಗೆ ಸಮಯವನ್ನು ಕಳೆಯೋದಕ್ಕೆ ಮತ್ತು ಅದರೊಟ್ಟಿಗೆ ಒಂದಷ್ಟು ನಿಮ್ಮ ಒಡನಾಟದ ಸಮಯವನ್ನು ಕಳೆಯೋದಕ್ಕೆ ಯಾವ ರೀತಿಯಾಗಿ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಬದುಕಿನಲ್ಲಿ ಸಮಯವನ್ನು ಹೊಂದಿಸಿಕೊಳ್ತೀರಿ? ನೋಡಿ, ನನಗೆ ನನ್ನ ದಿನಚರಿ ಶುರುವಾಗೋದು ಬೆಳಿಗ್ಗೆ 4 ಗಂಟೆಗೆ. ಸೊ ಅದನ್ನು ನಾಯಿಯೊಟ್ಟಿಗೆ 4 ರಿಂದ 5 ಗಂಟೆ ತನಕ ನಾಯಿಯೊಟ್ಟಿಗೆ ಇರ್ತೇನೆ. ಆಮೇಲೆ ನನ್ನ ಜಿಮ್ಮಿಗೆ ಹೋಗ್ತೇನೆ. ಜಿಮ್ಮಿಂದ 10-10:30 ಬಂದ ಮೇಲೆ ಪುನಃ ಫ್ರೀ. ನಾನು ಸಾಯಂಕಾಲ 4 ಗಂಟೆ ತನಕ ನಾನು ನಾಯಿಗಳೊಟ್ಟಿಗೆ ಇರ್ತೇನೆ. ಓಕೆ ಸರ್, ಈಗ ಯಾವ್ದ್ಯಾವ್ದಿದೆ ಸರ್ ನಿಮ್ಮ ಒಟ್ಟಿಗೆ? ನನ್ನ ಹತ್ರ ಎಲ್ಲ ಡೋಬರ್ಮ್ಯಾನೆ. ಮತ್ತು ನನ್ನ ಮಗಳಿಗೋಸ್ಕರ, ಅವಳ ಖುಷಿಗೋಸ್ಕರ ಒಂದು ಪಗ್ ಸಾಕಿದ್ದೇನೆ. ನನ್ಗೆ ಹೇಳಿದ್ರೆ ಮೊದಲಿಂದಲೂ ಡೋಬರ್ಮ್ಯಾನ್ ಇಷ್ಟ. ನೋಡಿ, ಎಲ್ಲರೂ ಕ್ರೂರಿ ಹೇಳ್ತಾರೆ, ಬಟ್ ನನ್ನಲ್ಲಿರುವ ಡೋಬರ್ಮ್ಯಾನ್ ಈ ಲ್ಯಾಬ್ರಡೋರ್ ಜಾತಿಯ ನಾಯಿಗಿಂತಲೂ ಸಾಧುವಾಗಿದೆ ಎಲ್ಲ ನಾಯಿಗಳು. ಹಾಗಾಗಿ ನನಗೆ ಲ್ಯಾಬ್ರಡೋರ್ ಸಾಕೋದಕ್ಕಿಂತ ಡೋಬರ್ಮ್ಯಾನ್ ಇಷ್ಟ ಆಗಿದೆ. ಯಾಕೆಂದ್ರೆ ಉದಾಹರಣೆಗೆ ಹುಲಿಯನ್ನು ಸಾಕೋದು ಕಷ್ಟ, ಇದು ಹುಲಿಯ ತರ ಇರುವ ನಾಯಿ, ಇದನ್ನು ನಮಗೆ ಬೇಕಾದ ಬೆಕ್ಕಿನ ತರ ಮಾಡುದು ಖುಷಿ ಅಲ್ವಾ ಸರ್? ಖಂಡಿತ. ಈಗ ಅಂದ್ರೆ ನೀವು ಹೇಳಿದಾಗೆ ಓನರ್ ಯಾವ ರೀತಿಯಾಗಿ ನಾವು ಟ್ರೈನ್ ಅಪ್ ಮಾಡ್ತೀವಿ, ಹಾಗೆ ನಾಯಿಗಳು ಆಗಿರ್ಬೋದು, ಬೇಸಿಕ್ ಇರುವಂಥದ್ದು ಸೋಷಿಯಲೈಸೇಷನ್. ಖಂಡಿತ. ನಿಮ್ಮ ಅನುಭವಕ್ಕೆ ನೀವು ಸಾಕಿದ ನಾಯಿಯ ಬಗ್ಗೆ ಯಾವ ರೀತಿ ಚಿಕ್ಕದಾಗಿಂದ? ನೋಡಿ, ನಾನು ಚಿಕ್ಕ ಮರಿಗಳನ್ನು ಏನು ಮಾಡ್ತೇನೆ ಹೇಳಿದರೆ, ಸಾಧಾರಣ ಈ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಡುವಂಥದ್ದು ಇದೆ. 3.5 ತಿಂಗಳಿಗೆ ಆ ಬೂಸ್ಟರ್ ಡೋಸ್, ಪ್ರೈಮರಿ ಡೋಸ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಆಮೇಲೆ ಏನು ಮಾಡ್ತೇವೆ ಹೇಳಿದರೆ, ಈ 3 ಮಾರ್ಗ ಸೇರುವಲ್ಲೆಲ್ಲ ಹೋಗಿ ನಾಯಿಯನ್ನು ಹಿಡ್ಕೊಂಡು ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಒಂದು ಅರ್ಧ ಗಂಟೆ. ಜನರು ಹೋಗ್ತಾರೆ, ಕಾರ್ ಹೋಗ್ತದೆ, ಪ್ರಾಣಿಗಳು ಆ ಕಡೆ ಈ ಕಡೆ ಹೋಗ್ತದೆ, ಅದೆಲ್ಲ ನೋಡ್ತೇವೆ. ಫಸ್ಟ್ ಸ್ವಲ್ಪ ದಿನ ಹೆದರ್ತಾರೆ, ಮತ್ತೆ ನೋಡಿ ನೋಡಿ ಅಭ್ಯಾಸ ಆಗ್ತದೆ, ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಹೇಳಿ. ಸೊ ಆಮೇಲೆ ಅವರಿಗೆ
ಯಾವುದಕ್ಕೆ ಬೊಗಳಬೇಕು ಯಾವುದಕ್ಕೆ ಬೊಗಳಬಾರದೆ ತನ್ನಷ್ಟೇ ಗೊತ್ತಾಗ್ತದೆ. ಹಾಗೆ 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 ಸೊ ಆ ಥರ ಮಾಡಿದಾಗ ಅವರಲ್ಲಿ ಏನು ನಾಯಿಗಳಲ್ಲಿ ಶೈ ನೇಚರ್ ಅಂತ ಬರ್ತದೆ. ಈ ಥರ ಯಾವುದು ಮಾಡಿಲ್ಲ ಅಂದರೆ ಹೊಸದಾಗಿ ನೋಡಿದಾಗ ನಾಯಿ ಹೆದರಿ ಹೋಗ್ತದೆ, ಶೈ ನೇಚರ್. ಸೊ ಆ ಥರ ಬಂದರೆ ನಾಯಿ ಕಷ್ಟ. ಖಂಡಿತ. ನಾವು ಹೇಗೆ ಸಾಮಾಜಿಕ ಜೀವನದಲ್ಲಿ ಬದುಕ್ತೇವೆ ಹಾಗೆ ಅದನ್ನು ದಿನನಿತ್ಯ ಪರಿಚಯ ಮಾಡಿಕೊಡ್ತಾ ಹೋದ್ರೆ ನೀವು ನಾಯಿಗೆ 6 ತಿಂಗಳು ತನಕ ಅದೊಮ್ಮೆ ಆ ಥರ ಕಲಿಸಿದರೆ ಆಮೇಲೆ ನೀವು ಏನೂ ಮಾಡಿ ನಾಯಿ ಆರಾಮದಲ್ಲಿ ಇರ್ತದೆ. ಹಾಗೆ ಖಂಡಿತ ಸರ್, ಖಂಡಿತ ಸರ್. ಈಗ ನೆಕ್ಸ್ಟ್ ನಿಮ್ಮ ಈ ಪೆಟ್ಸ್ಗಳ ಬಗ್ಗೆ, ಡಾಗ್ ಶೋಗಳ ಬಗ್ಗೆ ಆಗಿರ್ಬೋದು ಅಥವಾ ಮುಂದೆ ಪೆಟ್ಸ್ಗಳ ವಿಚಾರದಲ್ಲಿ ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಯೋಚನೆ ಏನಾದರೂ ಮಾಡಿದ್ದೀರಾ? ಯೋಚನೆ ನೋಡಿ, ಈಗ ನಾಡ್ದು ಉಡುಪಿಯಲ್ಲಿ ಮಂಗಳೂರಲ್ಲಿ ನವೆಂಬರ್ 12 ಮತ್ತು 13ಕ್ಕೆ ರಾಷ್ಟ್ರ ಮಟ್ಟದ ಶೋ ನಡೀತಾ ಉಂಟು. ಅದರಲ್ಲಿ ಈಗ ನನ್ನ ಹತ್ರ ಒಂದು ಹೊಸ ಮರಿ ಇದೆ, ಅದನ್ನು ಪ್ರದರ್ಶನ ಏನೋ ಒಂದು ದೊಡ್ಡ ಮಟ್ಟದ ಬಹುಮಾನ ಗಳಿಸಬೇಕಂತ ಆಸೆ ಉಂಟು. ಈಗ ತರಬೇತಿ ಮಾಡ್ತಾ ಇದ್ದಾನೆ. ಮತ್ತೆ ನನ್ನ 3 ಜನ ಫ್ರೆಂಡ್ಸ್ ಇದಕ್ಕೆ ನನಗೆ ಬೆನ್ನೆಲುಬಾಗಿದ್ದಾರೆ. ಒಬ್ಬರು ಕಿರಣ್ ಹೇಳಿ, ಮತ್ತೊಬ್ಬರು ರಕ್ಷಿತ್ ಮತ್ತೆ ನಿಶ್ವಿತ್ ಹೇಳಿ, ಅವರ ಸಹಕಾರದಿಂದ ಈಗ ಮಾಡ್ತಾ ಇದ್ದೇವೆ. ಯಾವ ತರ ಬರ್ತದೆ ಗೊತ್ತಿಲ್ಲ, ಆದ್ರೆ ಗೆಲ್ಲಿ ಸೋಲ್ಲಿ ನನ್ಗದು ಖುಷಿ ಪಾರ್ಟ್ ಆಫ್ ದ ಗೇಮ್. ಬಟ್ ನಾಯಿ ಸಾಕ್ತೇನೆ. ಖಂಡಿತ ವೀಕ್ಷಕರೇ, ಒಂದು ಹೇಳಲೇಬೇಕು ನೋಡಿ, ನಾವು ಎಷ್ಟೋ ಬಾರಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನೇ ಪೂರೈಸೋದಕ್ಕೆ ಸಮಯ ಸಿಕ್ಕಿರೋದಿಲ್ಲ. ಒಂದು ಪೆಟ್ಸ್ಗಳ ಜೊತೆಗೆ ದಿನಕ್ಕೆ ಗಂಟೆಗಟ್ಟಲೆ ಸಮಯವನ್ನು ಕಳೆಯೋದಂದರೆ ಅದು ಭಾಳ ವಿಶೇಷವೇ ಸರಿ. ಮತ್ತು ಆ ಪೆಟ್ಸ್ಗಳನ್ನ ಹೇಗೆ ಸೋಷಿಯಲೈಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಮತ್ತು ಅದರಿಂದ ನಮ್ಮ ಬದುಕಿನಲ್ಲಿ ನಾವು ಯಾವ ರೀತಿಯಾದ ಖುಷಿಯನ್ನು ಪಡಿಬೋದು, ಅದರಿಂದ ನಮ್ಮ ಒಂಟಿತನವನ್ನು ಹೇಗೆ ಕಳಿಬೋದು, ಜೊತೆಗೆ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಕಂಪನಿ ಅಥವಾ ಒಂದು ಮನೆಯ ಸದಸ್ಯರ ಥರ ನೋಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಅನುಭವಕ್ಕೆ ಬಂದಿದೆ. ಇದು ಹೆಚ್ಚಿನ ಜನಕ್ಕೆ ಇದು ಪೆಟ್ಸ್ಗಳನ್ನು ತರ್ತಾರೆ, ಆದರೆ 1 ತಿಂಗಳು 2 ತಿಂಗಳಲ್ಲಿ ಅದು ಹೊಂದಾಣಿಕೆ ಆಗದೇ ಇರೋದು, ಇನ್ನೊಂದು ಇನ್ಸಿಡೆಂಟ್ಸ್ ಆಗೋದು, ಈ ರೀತಿ ಆಗ್ತಾ ಇರ್ತದೆ. ಅದಕ್ಕೆ ಈ ವಿಚಾರಗಳು ಭಾಳ ಮುಖ್ಯವಾದಂಥ ಈ ಸಂಚಿಕೆಯಲ್ಲಿ ಅನಿಸ್ತಕ್ಕಂಥದ್ದು ಅಲ್ವಾ ಸರ್? ಖಂಡಿತ ಅಲ್ವಾ? ಯಾಕೆಂದರೆ ಈಗ ಎಷ್ಟೋ ಜನ ನೋಡ್ತಾರೆ, ಈಗ ವಿಶ್ವನಾಥ್ ಕಾಮತ್ ಮನೆಯಲ್ಲಿ ಒಂದು ನಾಯಿ ಇದೆ, ನಾವು ಒಂದು ತರೋಣ, ಒಂದು ಬೆಕ್ ತರೋಣ ಅಂತ ಪಕ್ಕದ ಮನೆಯವರು ಪ್ರಯತ್ನ ಮಾಡ್ತಾರೆ. ಆಗ ಅಂಥ ಹೊಸಬರಿಗೆ ನೀವು 1-2 ಮಾತಲ್ಲ, ನೀವು ಹೇಳಿದ್ದು ಒಳ್ಳೆಯ ಮಾತಿದ್ದು ನೋಡಿ. ನಮಗೂ ಆಗ ತಂದವರಿಗೆ ಪ್ರಾಣಿ ಹೊಸ್ತು, ನಾಯಿ ಅಥವಾ ಬೆಕ್ಕು ನಮ್ಮ ಮನೆಗೆ ಅದು ಹೇಗೆ ಹೊಂದಾಣಿಕೆ ಮಾಡೋದು ಕಷ್ಟ. ಅದೇ 2 ತಿಂಗಳಲ್ಲಿ ಅದು ನಮಗೆ ಹೊಂದಾಣಿಕೆ ಆಗಿರುವುದಿಲ್ಲ, ನಾವು ಅದಕ್ಕೆ ಹೊಂದಾಣಿಕೆ ಆಮೇಲೆ ಬೇಡ ಅಂತ ಕೊಡ್ತಾರೆ. ಈ ನಾಯಿಗಳಲ್ಲಿ ಯಾಕೆ ಹೆಚ್ಚಿನವ್ರಿಗೆ ಇಷ್ಟ ಆಗುವುದಿಲ್ಲ ಹೇಳಿದ, ಅದು ಸಿಕ್ಕಿದಲ್ಲಿ ಗಲೀಜು ಮಾಡ್ತದೆ ನೋಡಿ. ನಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳಾಗೆ ನಾಯಿಗಳು, ಅದಕ್ಕೆ ಈ ಬೊವೆಲ್ ಕಂಟ್ರೋಲ್ ಅಂತ ಹೇಳ್ತಾರೆ. ಆ ಬೊವೆಲ್ ಕಂಟ್ರೋಲ್ ಬರ್ಲಿಕ್ಕೆ ಸಾಧಾರಣ 4-5 ತಿಂಗಳು ಬೇಕು. ಆಮೇಲೆ ಅದು ದಿನಕ್ಕೆ 2-3 ಸರಿ ನೀವು ಹೊರಗೆ ಕೊಂಡೋದಾಗ ಚಟುವಟಿಕೆ ಮಾಡ್ತದೆ. ಆದ್ರೆ ಈ ಚಿಕ್ಕ ಮರಿಗೆ ಕಂಟ್ರೋಲ್ ಇಲ್ಲದ ಕಾರಣ ಗೂಡಲ್ಲಿ ಅಲ್ಲಲ್ಲಿ ಮಾಡ್ತದೆ. ಸೊ ಅದು ಸಾಕುವನಿಗೆ ಕಷ್ಟ ಆಗ್ತದೆ. ಪ್ರೀತಿಯಿಂದ ನೋಡ್ಬೇಕು ನಾವು ಅಷ್ಟೇ ಅಲ್ಲ, ಅದನ್ನ ನಾವು ಕಲಿಸಿಕೊಡ್ಬೇಕು. ಯಾಕೆ ಹೇಳಿದ್ರೆ ನೋಡಿ, ಅದು ತಪ್ಪು ಮಾಡಿದಾಗ ನಾಯಿ ಮರಿಯನ್ನು ಹೊಟ್ಟೆಗೆ ತಿಂದಿತ್ತು, ಹೊರಗೆ ಬಿಡಿ, ಅದು ತನ್ನಷ್ಟಕ್ಕೆ ರಿಲೀವ್ ಮಾಡಿಕೊಂಡು ಒಳಗೆ ಬರ್ತದೆ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮ ಇಡೀ ಪ್ರವೃತ್ತಿಯ ಅನುಭವದ ಸಣ್ಣ ಲಹರಿಯೇ ಇಲ್ಲಿ ಹರಿತು ಅಂತ ಹೇಳ್ಬೋದು. ವಿಶೇಷವಾಗಿ ಮತ್ತಷ್ಟು ಡಾಗ್ ಶೋಗಳಲ್ಲಿ ನೀವು ಪ್ರಶಸ್ತಿಯನ್ನು ಗಳಿಸಿ, ನಿಮ್ಮ ಮಗಳು ಕೂಡ ಅಂಚೆ ಚೀಟಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಗ್ರಹಿಸಿ ಇನ್ನೂ ಒಳ್ಳೆ ಸಾಧನೆ ಮಾಡಲಿ ಅಂತ ನಾವು ಶುಭ ಹಾರೈಸ್ತೇವೆ ಸರ್. ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ವಿಶೇಷವಾದಂಥ ಪೆಟ್ಸ್ ಕಾಳಜಿಯಲ್ಲಿ ಒಬ್ಬರು ಅತಿಥಿಗಳೊಟ್ಟಿಗೆ ನಮ್ಮ ವಿಶ್ವನಾಥ್ ಕಾಮತ್ರೊಟ್ಟಿಗೆ ಅವರ ಅನುಭವಗಳನ್ನು ಹಂಚಿಕೊಂಡ್ರಿ. ಹಾಗೆ ಮತ್ತಷ್ಟು ವಿಚಾರಗಳನ್ನು ಮತ್ತಷ್ಟು ಕಾರ್ಯಕ್ರಮದಲ್ಲಿ ನೋಡೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್.